ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸರ್ಕಾರದ ಸಾಮಾಜಿಕ ಭದ್ರತೆಯ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ತಾಲೂಕು ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ವಿವಿಧ ಸಾಮಾಜಿಕ ಭದ್ರತೆ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಚಿತ್ರದುರ್ಗ ಉಪವಿಭಾಗ ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಮಾಸಿಕ ಪಿಂಚಣಿ ವಿತರಣೆ ಹಾಗೂ ಪಿಂಚಣಿ ವಿತರಣೆಯ ಕುಂದುಕೊರತೆ ಹಾಗೂ ಮಾಶಾಸನ ಮಂಜೂರಾತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಾಯಿತು ಮತ್ತು ತಮ್ಮ ವ್ಯಾಪ್ತಿಯ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ನಂತರ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ರವರ ಸಮ್ಮುಖದಲ್ಲಿ ಸ್ಥಳದಲ್ಲಿಯೇ ಪಿಂಚಣಿ ವಿತರಣೆ ಮಾಡಿದರು ಹಾಗೂ ಫಲಾನುಭವಿಗಳನ್ನು ಗುರುತಿಸಿ ಮಾಶಾಸನ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ಮಾಯವರ್ಮ ಆರ್, ಸುಮನ್ ಸ್ವಾಮಿ, ರಾಜಸ್ವ ನಿರೀಕ್ಷಕರಾದ ಸ್ವಾಮಿ, ಉಪ ತಹಶೀಲ್ದಾರ್ ಹಾಗೂ ಗ್ರೇಡ್ 2 ತಹಶೀಲ್ದಾರ್ ಆದ ಮಹಂತೇಶ್ ಜಿಟಿ, ಸಣ್ಣಪ್ಪ ಡಿ, ಎಸ್ಬಿಐ ಬ್ಯಾಂಕಿನ ಡೆಪ್ಯೂಟಿ ಮ್ಯಾನೇಜರ್ ಸುಧೀಂದ್ರ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಮ್ಮ ಹಿರಿಯೂರು ತಾಲೂಕಿನವರೆಗೂ ವಿವಿಧ ಯೋಜನೆಗಳು ಅಂದರೆ ವೃದ್ಧಾಪ್ಯ ಯೋಜನೆ, ಅಂಗವಿಕಲ ವೇತನ, ನಿರ್ಗತಿಕ ವಿಧವಾ ವೇತನ, ಕನ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ, ಮೈತ್ರಿ, ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ, ರೈತ ವಿಧವಾ ಮಹಿಳೆ, ಈ ರೀತಿ ವಿವಿಧ ರೀತಿಯ ಪಿಂಚಣಿ ಯೋಜನೆಗಳಿದೆ. ಈ ಯೋಜನೆಗಳ ಅಡಿಯಲ್ಲಿ ಮಾಶಾಸನವನ್ನು ಪ್ರತಿ ತಿಂಗಳು ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಸರ್ಕಾರದಿಂದ ಜಮಾ ಆಗ್ತಾ ಇದೆ. ಒಟ್ಟು ನಮ್ಮ ತಾಲೂಕಿನಲ್ಲಿ 41,666 ಜನ ಇದುವರೆಗೂ ಮಾಶಾಸನವನ್ನು ಪಡ್ಕೊಳ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಹೋಬಳಿಲಿ ಇನ್ನುಳಿದಂತೆ ಯಾರಿದ್ದಾರೆ ಏನೋ ಮಾಶಾಸನದ ಯೋಜನೆ ಏನಿದೆ, ಈ ಯೋಜನೆಯ ಸೌಲಭ್ಯವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೋಬೇಕು ಅನ್ನೋದು ಸರ್ಕಾರದ ಆಶಯ. ಅದರಂತೆ ನಮ್ಮ ಏನು ಕಂದಾಯ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಕಡೆಯಿಂದ ನಿರಂತರವಾಗಿ ನಿರ್ದೇಶನಗಳಿದ್ದೇ ಇರುತ್ತೆ. ಯಾರೂ ಕೂಡ ಈ ಯೋಜನೆಯಿಂದ ಹೊರಗುಳಿಬಾರ್ದು. ಅವರ ಮನೆ ಬಾಗಿಲಿಗೆ ನೀವೇ ಹೋಗಿ ಯಾರು ಈ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ ಅರ್ಹರನ್ನು ಗುರುತಿಸಿ ಅರ್ಜಿಯನ್ನು ತಗೊಂಡು ಏನು ಮಾಶಾಸನ ಪ್ರತಿ ತಿಂಗಳು ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು ಅನ್ನೋದು ಸರ್ಕಾರ ಆಶಯ ಇದೆ. ಅದರಂತೆ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಇದೆ. ಅದರಂತೆ ಈ ಒಂದು ತಿಂಗಳಲ್ಲಿ ನಾವು ಕಸಬಾ ಹಿರಿಯೂರು ತಾಲೂಕು ಕಸಬಾ ಹೋಬಳಿಯಲ್ಲಿ ಈ ಒಂದು ಯೋಜನೆಯನ್ನು ಒಂದು ಪಿಂಚಣಿ ಅದಾಲತ್ತನ್ನು ಹಮ್ಮಿಕೊಂಡಿದ್ವಿ. ಪಿಂಚಣಿ ಅದಾಲತ್ತಲ್ಲಿ ಸಾಕಷ್ಟು ಅರ್ಜಿಗಳನ್ನು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಮೊನ್ನೆ ಶನಿವಾರ ಗ್ರಾಮ ವಾಸ್ತವ್ಯದಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಮಾಶಾಸನ ಮಾಡುವಂಥ ಆದೇಶಗಳನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಮತ್ತೆ ಈ ವಾರದಲ್ಲಿ ಯಾರ್ಯಾರು ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಅರ್ಹರಿದ್ದಾರೆ ಗುರುತಿಸಿ ಮತ್ತೆ ಈ ವಾರದಲ್ಲಿ ನೀವು ಆದೇಶವನ್ನು ಕೊಡಬೇಕು ಅಂತ ಹೇಳಿದ್ರಿಂದ ನಮ್ಮ ಸಿಬ್ಬಂದಿ ಸುಮಾರು ಕನ್ಯಾ ಸುರಕ್ಷಾ ಯೋಜನೆಯಲ್ಲಿ 17 ಆದೇಶಗಳನ್ನು ರೆಡಿ ಮಾಡಿದ್ದಾರೆ. ಮತ್ತು ವಿಧವಾ ವೇತನ 7 ಜನರನ್ನು ಗುರುತಿಸಿ ಆದೇಶವನ್ನು ರೆಡಿ ಮಾಡಿದ್ದಾರೆ. ಮತ್ತು ವೃದ್ಧಾಪ್ಯ ಯೋಜನೆಗೆ 11 ಜನರನ್ನು ಗುರುತಿಸಿ ಆದೇಶವನ್ನು ಒಟ್ಟು 35 ಆದೇಶಗಳನ್ನು ಇವತ್ತು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನೂ ನಮ್ಮ ಸಿಬ್ಬಂದಿ ಹೇಳೋದಿಷ್ಟೇ, ನಮ್ಮ ಸಿಬ್ಬಂದಿ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನು ತಗೊಂಡು ಅದ್ರ ಜೊತೆಗೆ ಒಂದು ನವೋದಯ ಅನ್ನುವಂಥ ಒಂದು ಆಪೆ ಇದೆ. ನೀವು ಕೂಡ ನೇರವಾಗಿ ಆಪ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಮ್ಮಲ್ಲಿ ಬರ್ತಾರೆ ಮನೆ ಬಾಗಿಲಿಗೆ ಬಂದು ಅರ್ಜಿಯನ್ನು ತಗೊಂಡ್ರೆ ಇನ್ ಕೇಸ್ ಕಣ್ತಪ್ಪಿಗೆ ಯಾವುದಾದ್ರೂ ಬಿಟ್ಟಿದ್ರೆ ನವೋದಯ ಅಂತೇಳಿ ಸರ್ಕಾರ ನೇರವಾಗಿ ಒಂದು ಆಪನ್ನು ಬಿಟ್ಟರೆ ಅದ್ರ ಮೂಲಕ ನೀವು ಕೂಡ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಮತ್ತು 72 ಗಂಟೆಗಳಲ್ಲಿ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ 72 ಗಂಟೆಗಳಲ್ಲಿ ನಿಮಗೆ ಆದೇಶವನ್ನು ಕೊಡ್ತೀವಿ. ಅದು ಕೂಡ ಸರ್ಕಾರ ಹೊಸದಾಗಿ ರೂಪಿಸಿರುವಂಥ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು. ಸೊ ಹಾಗಾಗಿ ನಾವು ಅದರಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಮ್ಮ ಸಿಬ್ಬಂದಿ ಏನಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರು. ಒಂದು ವಾರದಲ್ಲಿ 35 ಜನ ಫಲಾನುಭವಿಗಳನ್ನು ಗುರುತಿಸಿ ಆದೇಶವನ್ನು ಕೊಡ್ತಾ ಇದ್ರಿ.
ಇನ್ನೂ ಕೂಡ ಯಾರಾದರೂ ಕಣ್ತಪ್ಪಿನಿಂದ ಬಿಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಗುರುತಿಸಿ ಅವರನ್ನು ಕೂಡ ಈ ಮಹಾಶಾಸನವನ್ನು ಪಡೆಯುವಂತ